ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಅರುಣಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ ದಾಲ್, ಮಲಾಯ್ಕಾ ಹೋಮ್ ಅಪ್ಲಯನ್ಸಸ್, ಹಾನ್ಬಾಲ್ ಚಿಕ್ಕಿ ಹಾಗೂ ಶಶಿ ಪ್ಲಸ್ ಬ್ಯೂಟಿ ಸೋಪ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ಹಾಯ್ ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ನಮ್ಮ ಟಿವಿ ಆ್ಯಂಡ್ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅವರು ಅರ್ಪಿಸುವಂತಹ ನಮ್ಮ ಸವಿರುಚಿ ಅಡುಗೆ ಮನೆ ನಮ್ದು, ಹೊಸ ರುಚಿ ನಿಮ್ದು ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ನಮ್ಮ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್, ಟ್ರೈಡ್ ಟೇಸ್ಟೆಡ್ ಅಂಡ್ ಟ್ರಸ್ಟೆಡ್ ಅರುಣಾ ಮಸಾಲೆಗಳು, ಮಲೈಕಾ ಹೋಮ್ ಅಪ್ಲಯನ್ಸಸ್, ಪೋಸ್ಟ್ ಮ್ಯಾನ್ ತೂರ್ ದಾಲ್, ಹಾನ್ಬಾಲ್ ಚಿಕ್ಕೀಸ್ ಮತ್ತು ಶಶಿ ಪ್ಲಸ್ ಬ್ಯೂಟಿ ಸೋಪ್. ಸೊ ವೀಕ್ಷಕರೇ, ಈ ಆಹಾರ ಅಂತ ಏನಿದೆ ಅಥವಾ ಅಡುಗೆ ಮಾಡೋದಂತ ಏನಿದೆ ಅದು ಪ್ರಾಚೀನ ಕಾಲದಿಂದಲೂ ಒಂದೊಂದು ವಿಧದಲ್ಲಿ ಮುಂದುವರೆತಾನೆ ಇದೆ. ಸೊ ಏನಾದ್ರೂ ಹೊಸ ಟ್ರೆಂಡ್ ತಂದಾಗ ಹೊಸತಾದಂತಹ ರುಚಿ ಬರುತ್ತೆ ಅಂಡ್ ಅದು ಎಲ್ರಿಗೂ ಇಷ್ಟ ಆಗುತ್ತೆ. ಅಂಡ್ ನಮ್ಮ ಅಡುಗೆ ಮನೆಯಲ್ಲಿ ಏನಿದೆ ಯಾವಾಗ್ಲೂ ಹೊಸತಾದಂತಹ ಸವಿರುಚಿಯನ್ನು ಇಲ್ಲಿ ಪ್ರಿಪೇರು ಮಾಡ್ತೇವೆ, ಮಾಡುವ ವಿಧಾನವೂ ಹೇಳ್ಕೊಡ್ತೇವೆ. ಸೊ ಹಾಗಿರುವಾಗ ನಮ್ಮ ಅಡುಗೆ ಮನೆಯಲ್ಲಿ ಇವತ್ತು ಸೂಪರ್ ಆದಂತಹ ರೆಸಿಪಿ ಹೇಳ್ಕೊಡ್ಲಿಕ್ಕೆ ಒಂದು ಸೂಪರ್ ಡೂಪರ್ ಆದಂತಹ ಗೆಸ್ಟ್ ನಮ್ಮ ಜೊತೆಗಿದ್ದಾರೆ. ಸೊ ಅವರ ಹೆಸರು ಬಂದ್ಬಿಟ್ಟು ಶ್ರೀಮತಿ ಅನಿತಾ ಅವರು ಬೋಂದೆಲಿಂದ ಬಂದಿದ್ದಾರೆ. ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಹಾಯ್ ನಮಸ್ಕಾರ. ಹೇಗಿದ್ದೀರಾ? ನೀವು? ನಾನ್ ಚೆನ್ನಾಗಿದ್ದೇನೆ. ಸೊ ಫುಲ್ ಜೋಶ್ ಅಲ್ಲಿ, ಸ್ಮೈಲಿ ಫೇಸ್ ಅಲ್ಲಿ ನಮ್ಮ ಅಡಿಗೆ ಮನೇಲಿ ಇದ್ದೀರಾ. ಹೇಗ್ ಅನಿಸ್ತಾ ಇದೆ ನಮ್ಮ ಅಡಿಗೆ ಮನೇಲಿ? ಹೇಳಿಕೆ ಮಾತೇ ಇಲ್ಲ ಅಲ್ವಾ? ಸೊ ನಮ್ಮ ಅಡಿಗೆ ಮನೆಗೆ ಬಂದಾಗ ಒಂದು ಜೋಶ್, ಅದು ಅಡಿಗೆ ಒಂದು ಹೊಸತಾಗಿ ಮಾಡುವ ಅಂತ ಅನಿಸುತ್ತೆ. ಹೌದು, ಖಂಡಿತ. ಸೊ ಏನ್ ಹೊಸತ್ ಹೇಳ್ಕೊಡ್ತಾ ಇದೀರಿ ಇವತ್ತು? ನಾನಿವತ್ತು ಎಟ್ಟಿ ಅಥವಾ ಸಿಗಡಿ ಮೀನಿನ ಗೀ ರೋಸ್ಟ್. ವಾವ್! ಫಸ್ಟ್ ಆಫ್ ಆಲ್ ಪ್ರಾನ್ಸ್ ಎಟ್ಟಿ ಅಂತ ಹೇಳಿದ್ರೆ ತುಂಬಾ ಇಷ್ಟ ಅಲ್ವಾ? ನನ್ಗೂ ಇಷ್ಟ, ತುಂಬಾ ಜನಗೂ ಇಷ್ಟ ಇದೆ, ಕೆಲವರಿಗೆ ಇಷ್ಟ ಇಲ್ಲದವ್ರು ಇರ್ತಾರೆ. ಬಟ್ ನಿಮ್ಮ ಈ ರೆಸಿಪಿ ನೋಡ್ಕೊಂಡು ಕೆಲವರಿಗೆ ಇನ್ನು ಇಷ್ಟನೂ ಆಗ್ಬೋದು ಅಲ್ವಾ? ಸೊ ಸ್ಟಾರ್ಟ್ ಮಾಡುವ ಮೇಡಮ್. ಏನ್ ಫಸ್ಟ್ ಗೆ ಅದೇ ಸಿಗಡಿ ಮೀನು, ಓಕೆ, ಮತ್ತೆ ಒಣಮೆಣಸು, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಉಪ್ಪು, ಕರಿಮೆಣಸಿನ ಪೌಡರ್, ಮತ್ತೆ ಮೆಂತೆ, ಓಕೆ, ಮತ್ತೆ ಗೀ, ಆಮೇಲೆ ಬೆಳ್ಳುಳ್ಳಿ ಮತ್ತೆ ಶುಂಠಿ ಮಿಕ್ಸ್ ಮಾಡಿ ಇಟ್ಟಿದ್ದೇನೆ. ಓಕೆ, ಮತ್ತೆ ಕೊನೆಗೊಂದು ಒಗ್ಗರಣೆ ಕೊಡ್ಲಿಕ್ಕೆ ಉಂಟು. ಓಕೆ, ಆಮೇಲೆ ಹುಳಿ. ಸೊ ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ ಜಾಸ್ತಿ ಅಂತ ಹೇಳಿದ್ರೆ ಎಲ್ಲ ಮನೆಯಲ್ಲೇ ಇರುತ್ತೆ. ಹೌದು, ಆದ್ರೆ ಇದು ಎಟ್ಟಿದ್ದು ಅಥವಾ ಪ್ರಾನ್ಸ್ ಇದ್ದು ರೇಟ್ ನೋಡಿ ನಾವು ಪರ್ಚೇಸ್ ಮಾಡ್ಬೇಕಾಗುತ್ತೆ ಅಲ್ವಾ? ಈಗ ಕಾಸ್ಟ್ಲಿ ಅಲ್ಲ, ಕಾಸ್ಟ್ಲಿ ಇದೆ. ಹೌದು. ಸೊ ಎನಿವೇ ಸ್ಟಾರ್ಟ್ ಮಾಡುವ ಮೇಡಮ್. ಏನ್ ಫಸ್ಟ್? ನನಗೊಂದು ಫ್ರೈ ಮಾಡ್ಲಿಕ್ಕೆ ಉಂಟು ಮೆಣಸು. ಓಕೆ. ಸೊ ನೀವು ಮನೆಯಲ್ಲೇ ಇರೋದಾ ಅಥವಾ ವರ್ಕ್ ಮಾಡ್ತೀರಾ ಅಥವಾ ಏನು? ಮನೆಯಲ್ಲೇ ಉಂಟಲ್ಲ ಎಷ್ಟೋ ಕೆಲಸ ಅಲ್ವಾ? ಮನೆಯಲ್ಲೇ ಸಾಕಷ್ಟು ಕೆಲಸ ಇರುತ್ತೆ. ಮುಂಚೆ ಹೋಗ್ತಿದ್ದೆ, ಈಗ ಇಲ್ಲ. ಓಕೆ. ಸ್ವಲ್ಪ ಫ್ರೈ ಆಗ್ಬೇಕು. ಎಣ್ಣೆ ಎಲ್ಲ ಏನು ಹಾಕ್ಲಿಕ್ಕೆ? ಬೇಡ. ಓಕೆ. ಎಣ್ಣೆ ಅಂದ್ರೆ ಸ್ವಲ್ಪ ಮತ್ತೆ ಗೀ ಹಾಕ್ಲಿಕ್ಕೆ ಉಂಟಲ್ಲ. ಹಾ. ಸೊ ನಮ್ಗನಿಸುತ್ತೆ ನಮ್ಮ ಟಿವಿ ಎಲ್ಲ ಕಾರ್ಯಕ್ರಮಗಳನ್ನು ನೀವು ನೋಡ್ತೀರಾ, ಯಾಕಂದ್ರೆ ಎಷ್ಟೋ ಸಲ ಲೈವ್ ಪ್ರೋಗ್ರಾಮ್ಸ್ ಗಳಿಗೆ ನಿಮ್ ಕಾಲ್ ಬರುತ್ತೆ, ಒಳ್ಳೆ ಸಪೋರ್ಟ್ ಕೊಡ್ತಾ ಇರ್ತೀರಾ. ಹೌದು, ಖಂಡಿತ ಕೊಡ್ಲೇಬೇಕಲ್ಲ ಅಲ್ವಾ? ಹೇಗೆ ಅನಿಸುತ್ತೆ ನಮ್ಮ ಟಿವಿ ಎಲ್ಲ ಕಾರ್ಯಕ್ರಮಗಳೆಲ್ಲ? ಸೂಪರ್, ದೂರ್ಲಿಕ್ಕೆ ಮಾತೇ ಇಲ್ಲಲ್ಲ ಅಲ್ವಾ? 10-12 ವರ್ಷದಿಂದ ನಾನು ನೋಡ್ತಾ ಇದ್ದೇನೆ. ಓ, ವೆರಿ ನೈಸ್. ಸೊ ನಿಮ್ 12 ಅಷ್ಟೇನೆ ಆಯ್ತು. ಓಕೆ. ಸ್ವಲ್ಪ ಕಲರ್ ಬರ್ಬೇಕು ಇದಕ್ಕೆ. ಓಕೆ. ಸೊ ಇದು ಖಾರ ಜಾಸ್ತಿ ಬೇಕಾದ್ರೆ ಜಾಸ್ತಿ ಹಾಕಬಹುದು ಅಲ್ವಾ? ಹೌದು, ಒಂದು 10-25 ಮೆಣಸು ಹಾಕಬಹುದು. ಖಾರ ಜಾಸ್ತಿ ಆದ್ರೆ ಇದೇನು ಅಷ್ಟು ಖಾರ ಇರುವುದಿಲ್ಲ. ಗೀ ಬಂದಾಗ ಸ್ವಲ್ಪ ಅದರಲ್ಲಿ ಸ್ವಲ್ಪ ಸ್ವೀಟ್ ಫ್ಲೇವರ್ ಇರುತ್ತೆ ಅಲ್ವಾ? ಇದು ಸಾಕು. ಓಕೆ. ಗ್ಯಾಸ್ ಆಫ್ ಮಾಡುದಾ? ಓಕೆ, ಸ್ವಲ್ಪ ತಣ್ಣಗೆ ಆಗ್ಲಿ. ಎಸ್. ಓಕೆ. ಗ್ರೈಂಡ್ ಮಾಡಿ ಕೊಡ್ಬೇಕು ನೀವು. ಓಕೆ. ಇದು ನೆಕ್ಸ್ಟ್ ಈಗ ಮಸಾಲಾ ಮಾಡ್ಲಿಕ್ಕೆ. ಹೌದು. ಓಕೆ. ಅದಕ್ಕೆ ಹಾಕ್ಲಿಕ್ಕೆ ಉಂಟು ಐಟಮ್. ಓಕೆ. ಸೊ ಉಳಿದ ಐಟಮ್ಗಳನ್ನು ಹಾಕೊಳ್ಳುವಾಗಾದ್ರೆ ಅಲ್ಪ ತನಕ ತಗೊಳ್ಳಿ. ಅಲ್ಲ, ಫಸ್ಟಿಗೆ ಅಂದ್ರೆ ನಾನು ಮೆಂತೆ ಹಾಕ್ತೀನಿ ಇದಕ್ಕೆ. ಓಕೆ. ಸೊ ಆಕ್ಚುಲಿ ಮೆಂತೆ ಆರೋಗ್ಯಕ್ಕೂ ಒಳ್ಳೇದಲ್ವಾ? ಹೌದು, ಖಂಡಿತ. ಅದರದ್ದೇ ಕೆಲವು ರೈಸ್ ಎಲ್ಲ ಮಾಡ್ತಾರೆ. ಹೌದು. ಮತ್ತೆ ಪೌಡರ್ ಹಾಕುವ ನಾವು. ಈಗ ಇದು ಸ್ವಲ್ಪ ಗ್ರೈಂಡ್ ಮಾಡಿ ನೀವು. ಫಸ್ಟ್ ಅಷ್ಟೇ ಗ್ರೈಂಡ್ ಮಾಡೋದು? ಹೌದು. ನೀರು ಹಾಕಬೇಡಿ ಅದಕ್ಕೆ. ಓಕೆ. ನೀರು ಹಾಕದೆ ಗ್ರೈಂಡ್ ಮಾಡಿ.
ಸೊ ಇದಿಷ್ಟೇ ಗ್ರೈಂಡ್ ಹೌದು, ಮಾಡಬೇಕು. ಸ್ವಲ್ಪ ಗ್ರೈಂಡ್ ಆಗಲಿ, ಆಮೇಲೆ ಪೌಡರ್ ಹಾಕಿ ನೀರೆಲ್ಲ ಹಾಕ್ಲಿಕ್ಕೆ. ಸರಿ ಸರಿ. ಇದಕ್ಕೆ ನಾನೀಗ ಹಾಗೆ ಹೇಳಿದಲ್ಲ, ಶುಂಠಿ ಮತ್ತೆ ಬೆಳ್ಳುಳ್ಳಿ ಓಕೆ. ಇದನ್ನು ಹಾಕ್ತೇನೆ. ಮತ್ತೆ ಹುಣಸೆ. ಓಕೆ, ಹುಳಿ. ಹುಳಿ. ಆಮೇಲೆ ಪೌಡರ್ ಕೊಡಿ ನನಗೆ. ಓಕೆ, ಯಾವ್ದು ಬೇಕು ನಿಮಗೆ? ನನಗೆ ಸ್ವಲ್ಪ ಜೀರಾ ಪೌಡರ್. ಓಕೆ, ಜೀರಾ ಪೌಡರ್ ಅಲ್ವಾ? ಹೌದು. ಸೊ ನಿಮ್ಗೆ ಗೊತ್ತಿದೆ, ನೀವು ನಮ್ಮ ಟಿವಿ ನೋಡ್ತಾ ಇದ್ರೆ ಅಂತ ಹೇಳಿದ್ರೆ, ನಮ್ಮ ಅಡುಗೆ ಮನೆಯಲ್ಲಿ ಯಾವಾಗಲೂ ಪೌಡರ್ಸ್ಗಳಲ್ಲಿ ನಾವು ಪೌಡರ್ಸ್ಗಳ ಕಿಂಗ್ ಅಂತ ಹೇಳ್ತೇವೆ. ಇದು ಅರುಣಾ ಮಸಾಲ. ಹೌದು. ಸೊ ಅರುಣಾದವರ ಜೀರಿಗೆ ಹುಡಿ ಇದು ಅರ್ಧ ಚಮಚ ಹಾಕಿ ಸಾಕು. ಸಾಕಾ? ಆಮೇಲೆ ಕೊತ್ತಂಬರಿ ಪೌಡರ್ ಕೊಡಿ. ಓಕೆ. ಸೊ ಇದರಲ್ಲೂ ಪೌಡರ್ಸ್ಗಳು ಹಾಗಾದ್ರೆ ಜಾಸ್ತಿ ಯೂಸ್ ಆಗುತ್ತೆ. ಹೌದು. ಓಕೆ. ಸೊ ಇದೆಷ್ಟು ಇದು ಹಾಕೋದು? 1 ಚಮಚ ಬೇಕು. ಓಕೆ. ಸೊ ಅರುಣಾದವರ ಕೊತ್ತಂಬರಿ ಹುಡಿ. ಹೌದು. ನೋಡಿ, ಈ ಎಲ್ಲ ಹುಡಿಗಳು ರೆಡಿ ಇದ್ರೆ ಮನೆಯಲ್ಲಿ ದಿಢೀರ್ ಮಾಡ್ಕೊಳ್ಬೋದು ಅಲ್ವಾ? ಹೌದು. ಸಾಕಾ? ಸಾಕು. ಓಕೆ. ಬೇರೆ ಬೇಕಾ? ಗರಂ ಮಸಾಲ ಸ್ವಲ್ಪ. ಓಕೆ. ಸೊ ಇದರದ್ದು ಏನು ಹಿಸ್ಟ್ರಿ ಇದೆ, ಇಟ್ಸ್ ಫ್ರಮ್ ಲಾಸ್ಟ್ 40 years, 40 ವರ್ಷಗಳಿಂದ ಎಲ್ಲರೂ ಯೂಸ್ ಮಾಡ್ತಾ ಇರೋದು ಒಂದು ಬೆಸ್ಟ್ ಮಸಾಲ ಇದು. ಹೌದು. ಓಕೆ, ಸಾಕಾ? ನಾನು ಕರಿಮೆಣಸು ಪೌಡರ್ ಸ್ವಲ್ಪ ಹಾಕ್ತೇನೆ. ಓಕೆ. ಸೊ ನೀವು ಹಾಗಾದ್ರೆ ಮನೆಯಿಂದಲೂ ಅರುಣಾ ಕರಿಮೆಣಸಿನ ಹುಡಿಯೇ ತಕೊಂಡು ಬಂದಿದ್ದೀರಾ? ಖಂಡಿತ. ಸೂಪರ್. ಹಾಗಾದ್ರೆ ನೀವು ಮನೆಯಲ್ಲೇ ಇದೇ ಯೂಸ್ ಮಾಡೋದು? ಹೌದೌದು. ಓಕೆ. ಇದು ಸ್ವಲ್ಪ ನೀರು ಹಾಕಿ ರುಬ್ಬೇಕು. ನೀರು ಹಾಕ್ಲಿಕ್ಕಾ? ಸ್ವಲ್ಪ ಹಾಕಿ ನೀರು. ಸಾಕು. ಸಾಕಾ? ಮತ್ತೆ ನೋಡಿ ಹಾಕ್ಬಹುದಲ್ಲ. ಓಕೆ, ಫೈನ್. ಸೊ ಇಷ್ಟೇ ಹೀಗಾದ್ರೆ ಗ್ರೈಂಡ್ ಮಾಡ್ಕೊಳ್ಳಿ. ಹೌದೌದು. ಓಕೆ. ಸೊ ನನಗನ್ಸುತ್ತೆ ಇದರಲ್ಲಿ ನಮ್ಮ ಅರುಣಾ ಮಸಾಲದವರ ಪೌಡರ್ಸ್ಗಳು ಸ್ವಲ್ಪ ಮೇಜರ್ ಆಗಿದೆ. ಹೌದು. ಓಕೆನಾ? ಓಕೆ. ಸೊ ನನಗನ್ಸುತ್ತೆ ಕರೆಕ್ಟಾಗಿ ಬ್ಲೆಂಡ್ ಆಗಿದೆ ಹಾಗಾದ್ರೆ. ಹೌದೌದು. ಓಕೆ. ಹಾಕಿ ಈಗ ಅದಕ್ಕೆ ಇಡ್ತೇನೆ. ಓಕೆ. ನನಗೆಂದು ಈಗ ಗ್ಯಾಸ್ ಆನ್ ಮಾಡಿ. ಗ್ಯಾಸ್ ಆನ್ ಮಾಡುದಾ? ಸೊ ಮಸಾಲ ಅಂತೂ ಹಾಗಾದ್ರೆ ರೆಡಿ ಆಯಿತು. ಹೌದು. ಓಕೆ. ಗೀ ಹಾಕ್ತೇನೆ. ಓಕೆ. ಅಂದರೆ ಇದಕ್ಕೆ ನೋಡಿ, ಜಿಗಡಿ ಮೆಣಿ ಹಿಟ್ಟಿಗೆ ನಾನು ಉಪ್ಪು, ಅರಸಿನ ಮತ್ತೆ ಪೆಪ್ಪರ್ ಪೌಡರ್ ಹಾಕಿ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ಓಕೆ. ಸೊ ಅದನ್ನು ಪ್ರಿಪೇರ್ ಮಾಡಿ ಆಲ್ರೆಡಿ ಇಟ್ಟಿದ್ದೀರಾ ನೀವು? ಹೌದು. ಅದು ಅಂದರೆ ಅರ್ಧ ಗಂಟೆ ಇಡಬೇಕು. ಓಕೆ. ಸೊ ಅದರಲ್ಲಿ ನೀವು ಪೆಪ್ಪರ್ ಹಾಕಿದ್ದೀರಾ, ಅದಾದ ನಂತರ ಉಪ್ಪು, ಅರಶಿನ ಪೌಡರ್ ಇದು ಹಾಕಿ ಅರ್ಧ ಗಂಟೆ ಇಟ್ಟಿದ್ದೀರಾ? ಹೌದೌದು. ಓಕೆ. ಇದಕ್ಕೆ ಗೀ ಸ್ವಲ್ಪ ಜಾಸ್ತಿ ಬೇಕು, ತುಪ್ಪ. ಓಕೆ. ಅಂದ್ರೆ ಸ್ಪೆಷಲಿ ಇದು ಗೀ ಮಸಾಲ ಆಗಿರೋದ್ರಿಂದ ಇದೇ ಸ್ವಲ್ಪ ಜಾಸ್ತಿ ಹಾಕಬೇಕಾಗುತ್ತೆ. ಬಿಸಿ ಆಗಲಿ. ಓಕೆ. ಸೊ ಇದೇನಿದೆ ನೀವು ಅರ್ಧ ಗಂಟೆ ಹಾಗಾದ್ರೆ ಇಟ್ಟದ್ದು ಅಲ್ಲ? ಹೌದೌದು. ಓಕೆ. ಬೇಕಾದ್ರೆ ಮೊಸರು ಬೇಕಾದ್ರೆ ಆಡ್ ಮಾಡಬಹುದು. ಇದಕ್ಕೆ ಮೊಸರು ಕೂಡ ಆಡ್ ಮಾಡ್ಕೊಳ್ಬಹುದು. ಓಕೆ. ನಾನು ಮಾಡಲಿಲ್ಲ. ಸೊ ಇದರಲ್ಲಿ ನಮ್ಮ ಅರುಣಾದವರ ಬ್ಲಾಕ್ ಪೆಪ್ಪರ್ ಇದೆ, ಅರುಣಾದವರ ಟರ್ಮರಿಕ್ ಪೌಡರ್ ಇದೆ, ಅದಾದ ನಂತರ ಉಪ್ಪು ಇಷ್ಟು ಹಾಕಿ ಅರ್ಧ ಗಂಟೆ ಇಟ್ಟಿರಬೇಕು. ಓಕೆ. ಸೊ ಇನ್ ಕೇಸ್ ಇದನ್ನು ಇದೇ ರೀತಿ ಮ್ಯಾರಿನೇಟ್ ಮಾಡ್ಕೊಂಡು ಮೊದಲ ದಿವಸ ಇಟ್ಕೊಳ್ಬಹುದು. ಫ್ರಿಡ್ಜ್ ಅಲ್ಲಿ ಇಟ್ರೆ ನೆಕ್ಸ್ಟ್ ಡೇ ಇಮಿಡಿಯೇಟ್ಲಿ ಮಾಡ್ಲಿಕ್ಕೆ ಆಗುತ್ತೆ. ಸೊ ಈ ಮಸಾಲ ಕೂಡ ರೆಡಿ ಇರುತ್ತೆ, ಇದು ಕೂಡ ರೆಡಿ ಇರುತ್ತೆ, ಇಮಿಡಿಯೇಟ್ಲಿ ಮಾಡಬಹುದು ಅಲ್ವಾ? ಬಿಸಿ ಆಯ್ತಲ್ಲ. ಓಕೆ. ಇದರ ಸ್ವಲ್ಪ ಸ್ವಲ್ಪ ಬೇಯಬೇಕು ಇದರಲ್ಲಿ. ಫಸ್ಟ್ ಖಾಲಿ ತುಪ್ಪದಲ್ಲೇ ಬೇಯಿಸಿ? ಹೌದೌದು. ಓಕೆ. ಸೊ ಫ್ರೀ ಎಲ್ಲ ಇದ್ದಾಗ ಏನ್ ಮಾಡ್ತೀರಾ? ಫ್ರೀ ಇರುವಾಗ ಅದೇ ಟಿವಿ ನೋಡುದು. ಓಕೆ. ಮತ್ತೆ ಸ್ವಲ್ಪ ರೆಸ್ಟ್ ಬೇಕಲ್ಲ ಹೆಂಗಸರಿಗೆ, ರೆಸ್ಟ್ ಬೇಕು ಮಧ್ಯಾಹ್ನ. ಇದು ಜಾಸ್ತಿ ಬೇಯ್ಬೇಕಂತ ಇಲ್ಲ. ಓಕೆ. ಸ್ವಲ್ಪ ಬೇಯ್ದ್ರೆ ಸಾಕು, ಬೇಗ ಬೇಯ್ತದಲ್ಲ ಇದು. ಐ ಥಿಂಕ್ ಇಷ್ಟನ್ನೇ ತುಪ್ಪದಲ್ಲಿ ಬೇಯಿಸಿ ತಿಂದ್ರು ಚೆನ್ನಾಗಿರುತ್ತೆ. ಹೌದು, ಖಂಡಿತ ಖಂಡಿತ. ಒಂದು ರೋಸ್ಟೆಡ್ ತರ ಇರುತ್ತೆ. ಸ್ವಲ್ಪ ಖಾರ ಬೇಕಾದ್ರೆ ಜಾಸ್ತಿ ಹಾಕಿ. ಇದಕ್ಕೆ ಸ್ವಲ್ಪ ನೀರುಳ್ಳಿ ಹಾಕ್ತೇನೆ ನಾನು. ಸ್ವಲ್ಪ ಇಟ್ಕೊಳ್ಳಿ. ಓಕೆ, ಕೊಡಿ.
ಕೊಡಿ. ಸೊ ಇಂಥದ್ದೆಲ್ಲ ಇದೆಲ್ಲ ಮಾಡುವಾಗ ಜಾಸ್ತಿಯಾಗಿ ಎಣ್ಣೆಯ ಅಂಶಗಳೆಲ್ಲ ಕಿಚನ್ ಅಲ್ಲೆಲ್ಲ ಹರಡುತ್ತೆ. ಹೌದೌದು. ಆಗ ಒಂದು ಟೆನ್ಷನ್ ಅಂತ ಆಗೋಲ್ಲ, ಅಯ್ಯೋ ಇದು ಕ್ಲೀನ್ ಮಾಡಬೇಕು ಅಂತ ಹೇಳಿ. ಅದು ನಮ್ಗೆ ಅಭ್ಯಾಸ ಆಗಿದೆಲ್ಲ. ಓಕೆ, ಸೊ ನಿಮ್ಮ ಒಂದು ಅಭ್ಯಾಸದ ಜೊತೆಗೆ ನಿಮ್ಗೆ ಗೊತ್ತಿರ್ಬೋದು ನಮ್ಮ ಶಶಿ ಸೋಪ್ ಏನಿದೆ, ಅವರದ್ದು ಡಿಟರ್ಜೆಂಟ್ ಕ್ಲೀನಿಂಗ್ ಅದೆಲ್ಲ ಇದೆ. ಅದಲ್ಲದೆ ಅವರದ್ದು ಹೊಸತಾಗಿ ಶಶಿ ಪ್ಲಸ್ ಬ್ಯೂಟಿ ಸೋಪ್ ಅಂತ ಬಂದಿದೆ. ಹೌದೌದು, ಯೂಸ್ ಮಾಡಿದ್ದೇನೆ ನಾನು. ಹೌದಾ? ಓಕೆ, ಹಾಗಾದ್ರೆ ಬಿಡಿ, ಸಖತ್ತಾಗಿದೆ. ಇದು ಸಾಕು, ಇದಕ್ಕೆ ಮಸಾಲೆ ಹಾಕ್ತೇನೆ ಈಗ. ಓಕೆ, ಹಾಗೆಲ್ಲ ರುಬ್ಬಿಟ್ಟ ಮಸಾಲೆ. ಸೊ ಯಾವಾಗ್ಲೂ ಈ ಪ್ರಾನ್ಸ್ ಅಥವಾ ಈ ಎಟ್ಟಿ ಏನಿದೆ ಅದು ಮಾಡುವಾಗ ಪಕ್ಕದವ್ರ ಮನೆಗೂ ಗೊತ್ತಾಗುತ್ತೆ ಅದು. ಹೌದು, ಕೇಳ್ತಾರಲ್ಲ ಎಂಚಿನ ಕಾಜಿಪ್ಪು, ಎಂಚಿನ ಕಾಜಿಪ್ಪು ಎಟ್ಟಿದೆ ತೊಂದ ಇವಾಗ ಫಸ್ಟ್ ಕೇನೆ ರೇಟ್ ಏತೀನಿ ಆತು ಕೊರದಿದೆ ತೊಂದರ ಅಂದ್ರೆ ಎಂತ ಗೊತ್ತುಂಟ, ದಿನಕ್ಕೊಂದು ರೇಟ್ ಇರ್ತದಲ್ಲ. ಕರೆಕ್ಟ್, ಹೌದು. ಇದೊಂದು ಡ್ರೈ ತರ ಆದ್ರೆ ಸಾಕು. ಓಕೆ, ಸೊ ಆಕ್ಚುಲಿ ತುಂಬಾ ಸಿಂಪಲ್ ಆಗಿ ಬೇಗ ಆಗುತ್ತೆ. ಹೌದೌದು, ಎಲ್ಲ ರೆಡಿ ಇದ್ರೆ ಬೇಗ ಆಗ್ತದೆ. ಸ್ವಲ್ಪ ನೀರು ಬೇಕಾದ್ರೆ ಹಾಕ್ಬೋದು ಇದಕ್ಕೆ. ಹಾಕುದಾ? ಸ್ವಲ್ಪ ಕೊಡಿ. ಓಕೆ, ಹಾ ಸಾಕು. ಓಕೆ, ಆಮೇಲೆ ನನಗೆ ಸ್ಪೂನ್ ಕೊಡಿ, ಉಪ್ಪು ಹಾಕ್ತು. ಓಕೆ, ಸೊ ಫೈನಲಿ ರುಚಿಗೆ ಸ್ವಲ್ಪ ಉಪ್ಪು. ಉಪ್ಪು ಅಂದ್ರೆ ಆಗಲೇ ಹಾಕಿದ್ದೇನಲ್ಲ. ಓಕೆ, ಅಂದ್ರೆ ಆ ಮ್ಯಾರಿನೇಟ್ ಅಲ್ಲೂ ಸ್ವಲ್ಪ ಉಪ್ಪು ಹೌದೌದು, ಇರುತ್ತೆ, ಮತ್ತೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿದ್ರೆ ಆಯ್ತು ಇನ್ನು ಕೊನೆಗೆ. ಸ್ವಲ್ಪ ಕರಿಬೇವು ಸೊಪ್ಪು ಹಾಕ್ತೇನೆ. ಓಕೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಓಕೆ, ಸೊ ಇದೆಲ್ಲವೂ ಆಡ್ ಆನ್ ಟೇಸ್ಟ್ ಕೊಡುತ್ತೆ, ಕಲರು ಕೊಡುತ್ತೆ, ಹೌದು. ಒಳ್ಳೆ ಅರೋಮನು ಬರುತ್ತೆ ಅಲ್ವಾ? ಹೌದು, ಸ್ವಲ್ಪ ಡ್ರೈ ಆಗಲಿ. ಓಕೆ, ನೋಡ್ಲಿಕ್ಕೆ ಅದು ಚೆನ್ನಾಗಿ ಕಾಣುತ್ತಾ ಇದೆ. ಅದ್ರ ಜೊತೆಗೆ ಆ ಪ್ರಾನ್ಸ್ ಎಟ್ಟಿ ಜೊತೆ ಆ ಕಾಂಬಿನೇಷನ್ ಅಲ್ಲೂ ಒಳ್ಳೆ ಅರೋಮನು ಬರ್ತಾ ಇದೆ. ಹೌದಲ್ಲ, ಆಯ್ತು. ಇದು ಆಯ್ತಾ? ಆಯ್ತಾ? ಹಾಗಾದ್ರೆ ಗ್ಯಾಸ್ ಆಫ್ ಮಾಡಲ್ಲ, ಇನ್ನು ಸರ್ವ್ ಮಾಡ್ಕೊಂಡ್ರೆ ಆಯ್ತು. ತಕೊಳ್ಳಿ. ಸೊ ದಿಢೀರಾಗಿ ಫಾಸ್ಟ್ ಆಗಿ ಮಾತ್ರ ರೆಡಿ ಆಯ್ತು. ಎಲ್ಲ ರೆಡಿ ಇದ್ರೆ ಇನ್ ಕೇಸ್ ಮಸಾಲಾ ರೆಡಿ ಇಟ್ಕೊಂಡು ಮ್ಯಾರಿನೇಟ್ ಮಾಡ್ಕೊಂಡು ರೆಡಿ ಇಟ್ಕೊಂಡಿದ್ರೆ ಫಾಸ್ಟ್ ಆಗುತ್ತೆ. ಖಂಡಿತ ಖಂಡಿತ. ಎಟ್ಟಿ ಅಥವಾ ಸಿಗಡಿ ಮೀನಿನ ಗೀ ರೋಸ್ಟ್ ರೆಡಿ ಅಲ್ವಾ? ಹೌದು. ಎಸ್, ಸೂಪರ್, ಥ್ಯಾಂಕ್ ಯು ಸೋ ಮಚ್. ಓಕೆ ವೀಕ್ಷಕರೇ, ಸೊ ಸಿಗಡಿ ಮೀನಿನ ದಟ್ ಈಸ್ ಎಟ್ಟಿ ಅಂತ ಹೇಳ್ತೇವೆ ಅಥವಾ ಪ್ರಾನ್ಸ್ ಅಂತ ಹೇಳ್ತೇವೆ, ಅದರಲ್ಲಿ ಸ್ಪೆಷಲ್ ಆಗಿ ಗೀ ರೋಸ್ಟ್ ಮಾಡಿ ಕೊಟ್ಟಿದ್ದಾರೆ. ಸೊ ಇನ್ ಕೇಸ್ ಮನೇಲಿದ್ದವರಿಗೆ ಅಥವಾ ಹೊರಗಡೆಯಿಂದ ಬಂದಿದ್ದು ಸೀ ಫುಡ್ ತಿನ್ಬೇಕಂತ ಆಸೆ ಆಗ್ತಾ ಇದ್ರೆ ಇದನ್ನು ಸೂಪರ್ ಆಗಿ ರೆಡಿ ಮಾಡ್ಕೊಂಡು ಕೊಡ್ಬೋದು. ಸೊ ಮಾಡ್ಕೊಳ್ಳೋ ವಿಧಾನ ಹೇಗೆ ನೋಡ್ಕೊಂಡು ಬನ್ನಿ. ಪ್ರಾನ್ಸ್ ಗೀ ರೋಸ್ಟ್ ತಯಾರಿಸುವ ವಿಧಾನ. ಮೊದಲಿಗೆ ಒಣಮೆಣಸನ್ನು ಹುರಿದಿಟ್ಟುಕೊಳ್ಳಿ. ನಂತರ ಮೆಂತೆ ಬೀಜವನ್ನು ಸೇರಿಸಿ ನುಣ್ಣಗೆ ಪುಡಿ ಮಾಡಿಕೊಳ್ಳಿ. ಆನಂತರ ಶುಂಠಿ, ಬೆಳ್ಳುಳ್ಳಿ, ಹುಣಸೆಹಣ್ಣು, ಅರುಣ ಜೀರಿಗೆ ಪುಡಿ, ಧನಿಯಾ ಪುಡಿ, ಗರಂ ಮಸಾಲಾ ಪುಡಿ, ಕರಿಮೆಣಸು ಪುಡಿ, ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ಇನ್ನೊಂದೆಡೆ ಬಾಣಲೆಗೆ ಸ್ವಲ್ಪ ತುಪ್ಪ ಹಾಕಿ ಬಿಸಿಯಾದ ನಂತರ ಅರಶಿನ ಪುಡಿ, ಕರಿಮೆಣಸು ಪುಡಿ ಹಾಗೂ ಉಪ್ಪು ಹಾಕಿ ಮ್ಯಾರಿನೇಟ್ ಮಾಡಿದ ಸಿಗಡಿ ಮೀನನ್ನು ಹುರಿಯಿರಿ. ಸಿಗಡಿ ಮೀನು ಸ್ವಲ್ಪ ಬೆಂದ ನಂತರ ಹೆಚ್ಚಿದ ಈರುಳ್ಳಿ, ರುಬ್ಬಿದ ಮಸಾಲೆ, ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಹುರಿದು ಬೇಯಿಸಿ. ಕೊನೆಯಲ್ಲಿ ಕರಿಬೇವು ಹಾಗೂ ಕೊತ್ತಂಬರಿ ಸೊಪ್ಪು ಸೇರಿಸಿ 1-2 ನಿಮಿಷ ಬೇಯಿಸಿ. ಈಗ ರುಚಿಕರವಾದ ಪ್ರಾನ್ಸ್ ಗೀ ರೋಸ್ಟ್ ಸವಿಯಲು ಬಲು ಸ್ವಾದಿಷ್ಟ. ಎಸ್ ವೀಕ್ಷಕರೇ, ಮಾಡ್ಕೊಳ್ಳುವ ವಿಧಾನ ನೋಡ್ಕೊಂಡು ಬಂದ್ರಿ. ಸೊ ಟೇಸ್ಟ್ ಅಂತೂ ನಾನು ಆಮೇಲೆ ಹೇಳ್ತೇನೆ, ಬಟ್ ಅದಕ್ಕಿಂತ ಮುಂಚೆ ಇನ್ನೊಂದು ರೆಸಿಪಿ ಅಂತೂ ರೆಡಿ ಆಗ್ಲಿಕ್ಕಿದೆ. ಬಟ್ ರೆಡಿ ಆಗಬೇಕಾದ್ರೆ ಸ್ವಲ್ಪ ಹೊತ್ತು ಟೈಮ್ ತಗೊಳ್ಬೇಕು. ವಿಲ್ ಟೇಕ್ ಅ ಶಾರ್ಟ್ ಬ್ರೇಕ್ ಆ್ಯಂಡ್ ಕಮ್ ಬ್ಯಾಕ್ ಸೂನ್. ವಿರಾಮದ ನಂತರ
ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅವರು ಅರ್ಪಿಸುವಂತಹ ನಮ್ಮ ಸವಿರುಚಿ ಅಡುಗೆ ಮನೆ ನಮ್ದು ಹೊಸ ರುಚಿ ನಿಮ್ದು ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ನಮ್ಮ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಏನಿದೆ ವಿಟಮಿನ್ ಎ ಡಿ ಇದ್ದು ಸೊ ಸೂಪರ್ ಆದಂತಹ ಆಯಿಲ್, ಯಾವುದೇ ಕೆಮಿಕಲ್ ಇಲ್ಲ, ಕೊಲೆಸ್ಟ್ರಾಲ್ ಇಲ್ಲ, ಅಂಡ್ ನಮ್ಮ ಅಡುಗೆ ಮನೆಯಲ್ಲೂ ಕೂಡ ಹೆಲ್ದಿ ರೆಸಿಪಿ ಪ್ರಿಪೇರ್ ಮಾಡ್ಲಿಕ್ಕೂ ಕೂಡ ಇದು ಹೆಲ್ಪ್ ಆಗಿದೆ. ಅದರ ಜೊತೆಗೆ ನಮ್ಮ ಕಾರ್ಯಕ್ರಮದ ಕೋ ಸ್ಪಾನ್ಸರ್ಸ್ ಆಗಿದ್ದಾರೆ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್, ಟ್ರೈಡ್ ಟೇಸ್ಟೆಡ್ ಅಂಡ್ ಟ್ರಸ್ಟೆಡ್ ಅರುಣಾ ಮಸಾಲೆಗಳು. ಸೊ ಅರುಣಾ ಮಸಾಲ ಅಂದ ತಕ್ಷಣ ನಿಮ್ಗೆ ಗೊತ್ತೇ ಇದೆ, ಎಷ್ಟೋ ವರ್ಷಗಳಿಂದ ಎಲ್ಲರ ಮನದಲ್ಲೂ ಮನೆಯಲ್ಲೂ ಹೆಸರುವಾಸಿಯಾದಂತಹ ಮಸಾಲ ಅಂತ ಹೇಳ್ಬೋದು. ಸೊ ದಟ್ಸ್ ವಾಟ್ ಟ್ರೈಡ್ ಟೇಸ್ಟೆಡ್ ಅಂಡ್ ಟ್ರಸ್ಟೆಡ್ ಅರುಣಾ ಮಸಾಲೆಗಳು. ಅಂಡ್ ಮಲೈಕಾ ಹೋಮ್ ಅಪ್ಲಯನ್ಸಸ್, ಪೋಸ್ಟ್ ಮ್ಯಾನ್ ತೂರ್ ದಾಲ್, ಹಾನ್ಬಾಲ್ ಚಿಕ್ಕೀಸ್ ಅಂಡ್ ಶಶಿ ಪ್ಲಸ್ ಬ್ಯೂಟಿ ಸೋಪ್. ಸೊ ಒಂದು ರೆಸಿಪಿ ರೆಡಿ ಆಗಿದೆ. ಸೊ ವಾಟ್ಸ್ ನೆಕ್ಸ್ಟ್ ಬನ್ನಿ ಕೇಳುವ. ಓಕೆ ಮ್ಯಾಮ್, ಸೊ ನೆಕ್ಸ್ಟ್ ಹಾಗಾದ್ರೆ ನೆಕ್ಸ್ಟ್ ಗೆಣಸಿನ ದೋಸೆ. ಗೆಣಸಿನ ದೋಸೆ. ಹೌದು. ಗೆಣಸನ್ನೇ ಬೇಯಿಸಿ ತಿಂತಾರೆ ಅಲ್ವಾ? ಸೊ ಅದ್ರ ಜೊತೆಗೆ ಗೆಣಸನ್ನು ಮಿಕ್ಸ್ ಮಾಡ್ಕೊಂಡು ಒಂದು ದೋಸೆ. ನೀವು ತಿಂದಿದ್ದೀರಾ? ಗೆಣಸು ತಿಂದಿದ್ದೇನೆ, ಬಟ್ ಗೆಣಸಿನ ದೋಸೆ ತಿಂದಿಲ್ಲ. ಗೆಣಸು ಕೂಡ ತಿಂದು ಬಾರಿ ವರ್ಷ ಇದು, ಯಾರು ತಿಂತಾರೆ? ಅದು ಬೋರಿಂಗ್ ಅಲ್ವಾ? ಅಯ್ಯೋ. ಬಟ್ ಈ ರೀತಿ ಮಾಡ್ಕೊಂಡಿದ್ರೆ ಸ್ವಲ್ಪ ತಿನ್ಬಹುದು ಅಂತ ಅನಿಸುತ್ತೆ. ಇದಕ್ಕೆ ನಾನು ಬೇಯಿಸಿದ ಗೆಣಸು, ಓಕೆ, ಆಮೇಲೆ ಬೆಳ್ತಿಗೆ ಅಕ್ಕಿ, ಓಕೆ, ಆಮೇಲೆ ಉಪ್ಪು, ಬೆಲ್ಲ, ಕಾಯಿ ತುರಿ, ಓ ಸೂಪರ್. ರುಬ್ಬೇಕು. ಸೊ ನಾನು ಆಗ್ಲೇ ಹೇಳಿದೆ ಗೆಣಸು ತಿಂದೆ ಸುಮಾರು ವರ್ಷ ಆಯ್ತು, ಮತ್ತೆ ತಿನ್ಲಿಕ್ಕೂ ಯಾಕೋ ಸ್ವಲ್ಪ ಬೋರಿಂಗ್ ಅಂತ ಅನಿಸ್ತದೆ, ಸೇಮ್ ಒಂದು ಟೇಸ್ಟ್ ಅಲ್ವಾ? ಬಟ್ ಈ ರೀತಿ ನೀವು ಮಾಡ್ತಾ ಇದೀರ ಅಂತ ಹೇಳಿದ್ರೆ ಟ್ರೈ ಮಾಡಬಹುದು. ಹೌದು, ಖಂಡಿತ. ವಿಲ್ ಸ್ಟಾರ್ಟ್. ನನಗೆ ಅದು ಮಿಕ್ಸಿ Okay. ಜಾರ್ ತಗೊಳ್ಳಿ. ಸ್ಪೂನ್ ಕೊಡಿ. ಕಾಯಿ ತುರಿ ಹಾಕಿದ್ರೆ ರುಚಿ ಆಗ್ತದೆ ಇದಕ್ಕೆ. ಓಕೆ, ನಾನು ಕೂಡ ಫಸ್ಟ್ ಟೈಮೇ ಕೇಳ್ತಾ ಇರೋದು ಗೆಣಸಿನ ದೋಸೆ, ಫಸ್ಟ್ ಟೈಮ್ ಕೇಳ್ತಾ ಇರೋದು. ನಾನು ಮಾಡ್ತಾ ಇರ್ತೇನೆ ಮನೆಯಲ್ಲಿ. ಓಕೆ, ಬೆಲ್ಲ ಹ್ಮ್, ಬೆಲ್ಲ ಎಷ್ಟು ಬೇಕು ಹಾಕ್ಬಹುದು, ಯಾಕಂದ್ರೆ ಗೆಣಸು ಸಿಹಿ ಇರ್ತದಲ್ಲ. ಸಿಹಿ ಇರುತ್ತೆ, ಹೌದು. ಗೆಣಸು. ಓಕೆ, ನೀವು ಸಿಹಿ ಹೇಳಿದಾಗ ನಂಗೆ ನೆನಪಾಗೋದು ಹಾನ್ಬಾಲ್ ಚಿಕ್ಕೀಸ್ ನಮ್ದು. ಹೌದಾ? ಸೊ ಚಿಕ್ಕೀಸ್ ಎಲ್ರಿಗೂ ಇಷ್ಟ ಇರುತ್ತೆ. ನಿಮ್ಗೆ ಇಷ್ಟ ಇದೆಯಾ ಚಿಕ್ಕೀಸ್ ಅಂತ ಹೇಳಿದ್ರೆ? ಖಂಡಿತ. ಸೊ ಅದರಲ್ಲೂ ಹೊಸ ಟ್ರೆಂಡ್ ಬಂದಿದೆ, ಅಂದ್ರೆ ಹೊಸತಾಗಿ ಫ್ಲೇವರ್ಡ್ ಆಗಿರುವಂತಹ ಹಾನ್ಬಾಲ್ ಚಿಕ್ಕೀಸ್ ಅಂತ ಇದೆ. ಸೊ ಅದರಲ್ಲೂ ಬ್ಲಾಕ್ ಪೆಪ್ಪರ್ ಅಲ್ಲಿ ಆಗಿರ್ಬೋದು ಅಥವಾ ಆರೆಂಜ್ ಅಲ್ಲಿ ಆಗಿರ್ಬೋದು, ಬೇರೆ ಬೇರೆ ಫ್ಲೇವರ್ಡ್ ಅಲ್ಲಿ ಚಿಕ್ಕೀಸ್ ಬಂದಿದೆ. ಖಂಡಿತ. ಸೊ ನೀವು ಸಿಹಿ ಹೇಳುವಾಗ ರಪ್ಪ ನೆನಪಾಯ್ತು ನನಗೆ. ಇದಕ್ಕೆ ಅಕ್ಕಿ ಹಾಕ್ತೇನೆ. ಓಕೆ, ಸೊ ಈ ಅಕ್ಕಿಯನ್ನು ನೆನೆಸಿಡ್ಲಿಕ್ಕಿದೆಯಲ್ವಾ? ಹೌದೌದು. ಓಕೆ, ಎಲ್ಲವನ್ನ ಹಾಕಿ ರುಬ್ಬೇಕು. ಓಕೆ, ಸ್ವಲ್ಪ ಉಪ್ಪು, ಇನ್ನೊಂದು ಸ್ಪೂನ್ ಕೊಡಿ ಅಲ್ಲಿ. ಓಕೆ. ಸೊ ಇದೆಲ್ಲ ಹಾಕಿ ಫಸ್ಟ್ ರುಬ್ಕೊಳ್ಳೋದು. ಹೌದು, ಉಪ್ಪು ನೋಡಿ ಹಾಕುವ, ಹಾ. ಮತ್ತೆ ಬೇಕಾದ್ರೆ ಓಕೆ, ಹಾಕ್ಬಹುದಲ್ಲ. ಇಷ್ಟನ್ನು ನನಗೆ ರುಬ್ಬಿ ಕೊಡಿ. ನೀರು ಸ್ವಲ್ಪ ನೀರು ಹಾಕಿ, ಸ್ವಲ್ಪ ನೀರು ಹಾಕಿ, ಓಕೆ, ಸ್ವಲ್ಪ ಹಾಕಿ. ಸಾಕು ಸಾಕು, ನೋಡಿ ಹಾಕ್ಬಹುದು. ಓಕೆ, ನೈಸ್ ಆಗಲಿ. ಸಾಕಾ? ಹೌದು. ಓಕೆ. ಸ್ವಲ್ಪ ನೀರು ಬೇಕು. ಸೊ ಇದು ಹೇಗೆ ನೀರು ದೋಸೆ ತರ ಬರುತ್ತೆ ಅಥವಾ ದಪ್ಪ ಬರುತ್ತೆ? ನೀರು ದೋಸೆ ತರ. ಓಕೆ, ಅದಕ್ಕಿಂತ ಸ್ವಲ್ಪ ದಪ್ಪ. ಓಕೆ, ನೀರು ಹಾಕಿ ಅಂತ ಸ್ವಲ್ಪ ಹಾಕಿ. ಸಾಕು, ನೋಡಿ ಹಾಕುವ. ಸೊ ಅದರ ಕನ್ಸಿಸ್ಟೆನ್ಸಿ ಏನಿದೆ ಅದು ಕರೆಕ್ಟ್ ನೀಟ್ ಆಗಿರಬೇಕು. ಹೌದು, ಮತ್ತೆ ನೈಸ್ ರುಬ್ಬೇಕು ಇದು. ಓಕೆ, ಇನ್ನೊಂದು ತವ ಬೇಕು. ಓಕೆ, ಎಣ್ಣೆ ಬೇಕು. ಎಣ್ಣೆ ಹಾಕ್ಲಿಕ್ಕಿದೆ. ಹೌದು. ಸೊ ವಿಟಮಿನ್ ಎ ಡಿ ಇರುವಂತಹ ಒಂದು ಪ್ಯೂರ್ ಆಯಿಲ್, ದಟ್ ಈಸ್ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್. ಸಾಕಾ? ಹಾಂ, ಸಾಕು ಸಾಕು. ಓಕೆ, ಸ್ಪೂನ್ ಅಲ್ಲಿ ಮಿಕ್ಸ್ ಮಾಡಿ. ಸ್ವಲ್ಪ ಬಿಸಿ ಆಗ್ಬೇಕಾಗುತ್ತೆ. ಹೌದೌದು. ಈಗ ಬಿಸಿ ಆಯ್ತಿದ್ದು. ಹಾ, ಸೊ ಸೇಮ್ ನೀರ್ ದೋಸೆ ತರನೇ ಇದರ ಹಿಟ್ ರೆಡಿ ಆಗುತ್ತೆ. ಹೌದೌದು. ಓಕೆ,
ಇದು ಮುಚ್ಚಬೇಕಿತ್ತು. ಮುಚ್ಚುದಾ? ಹೌದು. ಓಕೆ. ಅಂದ್ರೆ ಯೂಶುವಲಿ ನೀರ್ ದೋಸೆ ಮಾಡ್ಕೊಳ್ಳೋ ಪ್ಯಾಟರ್ನ್ ಅಲ್ಲಿ ಸ್ವಲ್ಪ ಚೇಂಜಸ್ ಮಾಡಿದ್ರೆ ಇದು ಸ್ವಲ್ಪ ಹೊಸ ಟೇಸ್ಟ್ ಇರುತ್ತೆ ಅಲ್ವಾ? ಹೌದೌದು. ಕರೆಕ್ಟ್. ಸೊ ಎರಡು ಬ್ರೇಕ್ಫಾಸ್ಟ್ ಅನ್ನು ಮಿಕ್ಸ್ ಮಾಡಿದಾಗೆ ಗೆಣಸು ಕೂಡ ತಿಂತಾರೆ, ದೋಸೆ ಕೂಡ ತಿಂತಾರೆ, ಎರಡು ಒಂದ್ರಲ್ಲಿ. ನೀವು ಹೇಳಿದಾಗೆ ಮಕ್ಕಳಿಗೆ ಗೆಣಸು ತಿನ್ನೋದು ಬಿಟ್ಟಿದ್ದಾರೆ, ನಾನೇ ಬಿಟ್ಟಿದ್ದೀನಿ. ಅದೇ ಅದೇ. ಹೌದು, ಅದಕ್ಕೆ ಇದು ಈ ರೀತಿ ಟ್ರೈ ಮಾಡಿದ್ರೆ ಹೇಳ್ಬಾರ್ದು ಮಾತ್ರ, ಹೇಳ್ಬಾರ್ದು. ಗೆಣಸು ಇದೆ ಅಂತ ಹೇಳ್ಬಾರ್ದಾ? ಹೇಳ್ಬಾರ್ದು. ಓಕೆ, ನೋಡುವ. ಓಕೆ. ಇದು ಸ್ವಲ್ಪ ಲೇಟ್ ಕಾಯ್ಲಿ, ಸ್ವಲ್ಪ. ಓಕೆ. ನೀರ್ ದೋಸೆ ತರ ಅಲ್ಲ. ಹೌದು, ನೀರ್ ದೋಸೆ ಆದ್ರೆ ಇನ್ನೂ ತೆಳು ಇರುತ್ತೆ. ಹೌದು, ಇದು ಸ್ವಲ್ಪ ದಪ್ಪ. ಹೌದು. ಬಟ್ ನಂಗಂತೂ ಕ್ಯೂರಿಯಾಸಿಟಿ ಇದೆ ಯಾವ ರೀತಿ ಟೇಸ್ಟ್ ಕೊಡಬಹುದು ಅಂತ ಹೇಳಿ. ಯಾಕಂದ್ರೆ ಗೆಣಸು ಇದರಲ್ಲಿ ಹಾಕಿರೋದ್ರಿಂದ, ಅದು ಕೂಡ ಬೇಯಿಸಿ ಗೆಣಸು ಇದರಲ್ಲಿ ಮಿಕ್ಸ್ ಮಾಡಿದ್ರಿಂದ ಏನೋ ಒಂದು ಹೊಸ ಟೇಸ್ಟ್ ಇದರಲ್ಲಿ ಇರ್ಬೋದು ಅಂತ ಅನಿಸುತ್ತಲ್ವಾ? ಅಲ್ಲ, ತಿಂದು ನೋಡಿ ಮತ್ತೆ ಹೇಳಿ. ಕರೆಕ್ಟ್. ಸೊ ಕಾವಲಿಂದ ಎಬ್ಬಿಸೋದೇ ಒಂದು ದೊಡ್ಡ ಟಾಸ್ಕ್ ಆಗಿರುತ್ತೆ ಅಲ್ವಾ? ನಾವೆಲ್ಲ ಕಾವಲಿಯಲ್ಲಿ ಹಾಕಿ ತೆಗೆದ್ರೆ ಅದು ಏನೇನೋ ಆಗ್ಬೋದು, ಯಾವ್ದ್ಯಾವ್ದು ಮ್ಯಾಪ್ ಎಲ್ಲ ಬರ್ಬೋದು ಅದರಲ್ಲಿ. ಅಲ್ಲ, ನನ್ನ ತಂಗಿ ಮಗಳೊಮ್ಮೆ ಆಗಿಲ್ಲ ಮಾಡಿದ್ಲು ದೋಸೆ, ಅವಳ ಅರ್ಧ ದೋಸೆ ಅಂತೆ, ಹರಿತ ಇತ್ತು ಅರ್ಧ ದೋಸೆ. ಅದು ಮತ್ತೆ ಬೇರೆ ಬೇರೆ ಕಂಟ್ರಿ ಎಲ್ಲ ಬರುತ್ತೆ ಅದರಲ್ಲಿ. ಓಕೆ, ಇನ್ನೊಂದು ಹಾಕುವಲ್ಲ? ಓಕೆ, ಎಣ್ಣೆ ಬೇಕಾ ಅದಕ್ಕೆ? ಹೌದು, ಎಣ್ಣೆ ಬೇಕು. ಓಕೆ. ಓಕೆ. ಸೊ ಯೂಶುವಲಿ ನೀರ್ ದೋಸೆಗಿಂತ ಸ್ವಲ್ಪ ದಪ್ಪದ ಕನ್ಸಿಸ್ಟೆನ್ಸಿಯಲ್ಲಿ ದೋಸೆ ಬರುತ್ತೆ. ಕರೆಕ್ಟ್. ಓಕೆ, ಡನ್. ಬಿಸಿ ಬಿಸಿಯಾದ ಗೆಣಸಿನ ದೋಸೆ ರೆಡಿ ಎಂದು ಹೇಳಿ. ಖಂಡಿತವಾಗ್ಲು, ಥ್ಯಾಂಕ್ ಯು ಸೋ ಮಚ್. ನೀರ್ ದೋಸೆಯ ಕನ್ಸಿಸ್ಟೆನ್ಸಿಗಿಂತ ಸ್ವಲ್ಪ ದಪ್ಪದಲ್ಲೇ ಚೆನ್ನಾಗಿ ಬಂದಿದೆ. ಬಟ್ ಎನಿವೇ ವೀಕ್ಷಕರೇ, ಗೆಣಸಿನ ದೋಸೆ, ಸೊ ಗೆಣಸು ಕೂಡ ನಾವು ಬ್ರೇಕ್ಫಾಸ್ಟ್ ತಿಂತೇವೆ, ದೋಸೆ ಕೂಡ ಇರುತ್ತೆ. ಬಟ್ ಎರಡೂ ಕಾಂಬಿನೇಷನ್ ಅಲ್ಲಿ ಮಾಡ್ಕೊಂಡಿದ್ರೆ ಏನೋ ಸ್ವಲ್ಪ ಹೊಸತಾದಂತಹ ಟೇಸ್ಟ್ ಕೊಡುತ್ತೆ. ಸೊ ಮಾಡ್ಕೊಳ್ಳೋ ವಿಧಾನ ಹೇಗೆ ಈ ಗೆಣಸಿನ ದೋಸೆಯನ್ನು ಒಮ್ಮೆ ನೋಡ್ಕೊಂಡು ಬನ್ನಿ. ಗೆಣಸಿನ ದೋಸೆ ತಯಾರಿಸೋ ವಿಧಾನ: ಮೊದಲು 1 ಕಪ್ ತೆಂಗಿನ ತುರಿ, ಸ್ವಲ್ಪ ಬೆಲ್ಲ, ಬೇಯಿಸಿದ ಗೆಣಸು, ನೆನೆಸಿದ ಬೆಳ್ತಿಗೆ ಅಕ್ಕಿ, ಸ್ವಲ್ಪ ಉಪ್ಪು, ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ಹಿಟ್ಟಿನ ಹದ ನೀರು ದೋಸೆಗಿಂತ ಸ್ವಲ್ಪ ದಪ್ಪ ಇರಲಿ. ಆನಂತರ ಕಾದ ತವಾದ ಮೇಲೆ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ದೋಸೆ ಹುಯ್ದು ಎರಡೂ ಕಡೆ ಕಾಯಿಸಿ. ಈಗ ಬಿಸಿ ಬಿಸಿ ಗೆಣಸಿನ ದೋಸೆ ಚಹಾದೊಂದಿಗೆ ಸವಿಯಲು ಬಲು ರುಚಿ. ಸೊ ಫೈನಲಿ ಟೇಸ್ಟಿನ ಟೈಮ್ಗೆ ರೀಚ್ ಆದ್ವಿ ನಾವು. ಸೊ ಗೆಣಸಿನ ದೋಸೆನೂ ರೆಡಿ ಇದೆ ಆ್ಯಂಡ್ ಸಿಗಡಿ, ದಟ್ ಈಸ್ ಎಟ್ಟಿ ಗೀ ರೋಸ್ಟ್ ಅಲ್ವಾ? ಓಕೆ, ಟೇಸ್ಟ್ ನೋಡೋಣ ಮೇಡಮ್, ತಕೊಳ್ಳಿ. ನೋಡ್ಲಿಕ್ಕೆ ಬಹಳ ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ? ವಾವ್, ಸೂಪರ್ ಆಗಿದೆ. ಖಾರದಲ್ಲೂ ಉಪ್ಪಲ್ಲಿ ಕಂಪ್ಲೀಟ್ ಬ್ಲೆಂಡ್ ಆಗಿ, ನಾನು ಹೇಳಿದೆ ಫಸ್ಟ್ ಆಫ್ ಆಲ್ ಇದು ನಂದು ಫೇವ್ರೇಟ್. ಹೌದಾ? ಆ್ಯಂಡ್ ಈ ಗೀ ರೋಸ್ಟಲ್ಲಿ ಸಖತ್ತಾದಂಥ ಟೇಸ್ಟ್ ಕೊಡ್ತಾ ಇದೆ, ತುಂಬ ಚೆನ್ನಾಗಿದೆ. ಆ್ಯಂಡ್ ಎಲ್ಲ ವೀಕ್ಷಕರು ಕೂಡ ಇದನ್ನು ಟ್ರೈ ಮಾಡಲೇಬೇಕಾಗುತ್ತೆ, ಯಾಕಂತ ಹೇಳಿದರೆ ಈಸಿಯಾಗಿ ಸೂಪರಾಗಿ ಟೇಸ್ಟ್ ಕೊಡ್ತಾ ಇದೆ. ಸೀರಿಯಸ್ಲಿ ಚೆನ್ನಾಗಾಗಿದೆ ಟೇಸ್ಟ್. ಓಕೆ, ಆ್ಯಂಡ್ ನಾನು ಹೇಳಿದೆ ಗೆಣಸು ತಿಂದಿದ್ದೇನೆ ಬಿಟ್ಟಿದ್ದೇನೆ ನಾನು, ಶೋ ಸಮಯ ಆಯಿತು. ಬಟ್ ದೋಸೆಯಲ್ಲಿ ಬ್ಲೆಂಡ್ ಮಾಡಿ ಕೊಟ್ಟಿದ್ದೀರಾ, ಸೊ ತಗೊಳ್ಳಿ ನೀವು ಕೂಡ. ಓಕೆ, ಗೊತ್ತಾಗ್ತದಾ ಗೆಣಸು ಇದೆ ಅಂತ ಗೊತ್ತೇ ಆಗಲ್ಲ. ಬಟ್ ಹೇಗೆ ಗೊತ್ತಾಗುತ್ತೆ ಅಂತ ಹೇಳಿದ್ರೆ ಆ ಸ್ವೀಟ್ನೆಸ್. ಸೊ ಇದಕ್ಕೆ ನಾನು ಹೇಳಿದಾಗೆ, ನೀವು ಹೇಳಿದ್ರಿ ಇದಕ್ಕೆ ಅಗತ್ಯ ಇದ್ರೆ ಮಾತ್ರ ಚಟ್ನಿ ಯೂಸ್ ಮಾಡಿ ಅಂತ ಹೇಳಿ. ಬಟ್ ಇದಕ್ಕೆ ಏನು ಅಗತ್ಯ ಇಲ್ಲ ಅಂತ ಕಾಣುತ್ತೆ, ಯಾಕಂತ ಹೇಳಿದ್ರೆ ಆ ಗೆಣಸಿನ ಸ್ವೀಟ್ ಮತ್ತೆ ಅದು ತಿಂದಾಗ ಗೊತ್ತಾಗುತ್ತೆ ಬಾಯಲ್ಲಿ ಏನೋ ಇದರಲ್ಲಿ ಸಮಥಿಂಗ್ ಸ್ಪೆಷಲ್ ಏನೋ ಹಾಕಿದೀರ ಅಂತ ಹೇಳಿ. ಬಟ್ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಗೆಣಸಿನ ದೋಸೆ ಕೂಡ ಸಿಂಪಲ್ ಆಗಿ
ನೀಟ್ ಆದ ಟೇಸ್ಟ್ ಕೊಡ್ತದೆ. ಚಾ ಕಾಫಿ ಇದ್ರೆ ಸಾಕು ಅಲ್ವಾ? ಸೂಪರ್ ಆಗಿದೆ, ತುಂಬಾನೇ ಖುಷಿ ಆಯ್ತು. ನಿಮ್ಗೆ ಹೇಗೆ ಅನಿಸ್ತು ನಮ್ಮ ಅಡಿಗೆ ಮನೆಯಲ್ಲಿ? ಸೂಪರ್ ಆಯ್ತು, ಯಾವಾಗಲೂ ಬರ್ತಾ ಇರ್ತೇನೆ. ಹೌದು. ಸೊ ಇವತ್ತಿನ ರೆಸಿಪಿ ಅಂತೂ ನನಗೂ ಇಷ್ಟ ಆಯ್ತು, ಯಾಕಂತ ಹೇಳಿದ್ರೆ ದೋಸೆನೂ ಚೆನ್ನಾಗಿದೆ ಅಂಡ್ ಈ ಎಟ್ಟಿ ಗೀ ರೋಸ್ಟ್ ಅಂತೂ ಸಖತ್ತಾಗಿದೆ. ಸೊ ನಿಮ್ ಕೂಡ ಥ್ಯಾಂಕ್ ಯು ಸೋ ಮಚ್ ನಮ್ಮ ಅಡಿಗೆ ಮನೆಗೆ ಬಂದಕ್ಕೆ. ನಿಮ್ಮ ಜೊತೆ ನಾನು ಒಳ್ಳೆ ಒಳ್ಳೆ ಮಾತು ನೀವು ಹೇಳಿದ್ರಿ, ಶೇರ್ ಮಾಡಿದ್ರಿ, ಖುಷಿ ಆಯ್ತು. ಎಸ್, ಥ್ಯಾಂಕ್ ಯು ಸೋ ಮಚ್. ಸೊ ಅದರ ಜೊತೆಗೆ ನಮ್ಮ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅವರ ಕಡೆಯಿಂದ ಒಂದು ಸಣ್ಣ ಕಾಣಿಕೆ ನಿಮ್ಗೆ. ಥ್ಯಾಂಕ್ ಯು. ಹೆಲ್ದಿ ಆಯಿಲ್ ಕೂಡ ಅದು. ಹೌದೌದು. ಅಂಡ್ ನಿಮ್ಗೆ ಗೊತ್ತಿದೆ ಸನ್ ಪ್ರೀಮಿಯಂ ಅವರ ಹೊಸದಾದಂತಹ ಬ್ರ್ಯಾಂಡ್ ಬಂದಿದೆ, ಗೋಧಿ ಹಿಟ್ಟು. ಸೊ ನನಗನ್ಸುತ್ತೆ ಚಪಾತಿ ಜೊತೆ ಇದು ಚೆನ್ನಾಗಿ ಬರುತ್ತೆ ಈ ಗೀ ರೋಸ್ಟ್. ಅಂಡ್ ಇದರಲ್ಲೂ ಹೊಸದಾಗಿ ಏನಾದ್ರು ಟ್ರೈ ಮಾಡಿ. ಸೊ ಸನ್ ಪ್ರೀಮಿಯಂ ಆಟ. ಥ್ಯಾಂಕ್ ಯು. ಅಂಡ್ ನಮ್ಮ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಅವರ ಕಡೆಯಿಂದ ಒಂದು ಸಣ್ಣ ಗಿಫ್ಟ್. ಅಂಡ್ ಬ್ಯೂಟಿಫುಲ್ ಆಗಿ ಕಾಣ್ಲಿಕ್ಕೆ ಎಲ್ಲ ರೀತಿಯಲ್ಲಿ ಸಪೋರ್ಟ್ ಮಾಡುತ್ತೆ ಶಶಿ ಇದ್ದಲ್ಲಿ ಕೊಳೆಯ ಮಾತಲ್ಲಿ ಅವರ ಕಡೆಯಿಂದಲೂ ಒಂದು ಸಣ್ಣ ಗಿಫ್ಟ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ಹೀಗೇನೆ ಬರ್ತಾ ಇರಿ. ಖಂಡಿತ. ಎಸ್, ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ನಮ್ಮ ಇವತ್ತಿನ ನಮ್ಮ ಸವಿರುಚಿಯಲ್ಲಿ ಸೂಪರ್ ಆದಂತಹ 2 ರೆಸಿಪಿಗಳನ್ನು ಹೇಳ್ಕೊಟ್ರು ಶ್ರೀಮತಿ ಅನಿತಾ ಅವರು. ಮುಂದಿನ ಸಂಚಿಕೆಯಲ್ಲಿ ನೀವು ಕೂಡ ಬಂದು ನಿಮ್ಮ ಅಡುಗೆಯ ಕೈರುಚಿಯನ್ನು ನಮ್ಮ ಎಪಿಸೋಡ್ ಅಲ್ಲೂ ಕೂಡ ತೋರಿಸಬಹುದು. ಸೊ ಮುಂದಿನ ಸಂಚಿಕೆಯಲ್ಲಿ ಏನೆಲ್ಲ ರೆಸಿಪೀಸ್ಗಳು ಬರುತ್ತೆ, ಏನೆಲ್ಲ ಹೊಸ ರುಚಿ ಬರುತ್ತೆ, ನೀವಂತೂ ವೆಯ್ಟ್ ಮಾಡಲೇಬೇಕು. ಅಲ್ಲಿ ತನಕ ಮಿಸ್ ಮಾಡದೆ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ನಮ್ಮ ಟಿವಿ. ಟೇಕ್ ಕೇರ್ ಅಂಡ್ ಬಾಯ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಅರುಣಾ ಮಸಾಲ, ಪೋಸ್ಟ್ಮ್ಯಾನ್ ತೂರ್ ದಾಲ್, ಮಲಾಯ್ಕಾ ಹೋಮ್ ಅಪ್ಲಯನ್ಸಸ್, ಹಾನ್ಬಾಲ್ ಚಿಕ್ಕಿ ಹಾಗೂ ಶಶಿ ಪ್ಲಸ್ ಬ್ಯೂಟಿ ಸೋಪ್. ನಮ್ ಫ್ಯಾಮಿಲಿ ಹೆಲ್ತ್ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.